ಡ್ಯಾನ್ಸಿಂಗ್ ವೆಹಿಕಲ್ಸೇ ಬರುದು ಇಲ್ಲಿಗೆ, ಯಾಕಂದ್ರೆ ಡ್ಯಾನ್ಸ್ ಮಾಡದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದೇ ವಾರನಾ? ದಾಲ ಪ್ರಯೋಜನ ರೋಡ್ ಒಡಿದು ಹೋಗುಂಡು. ಡೀಸೆಲ್ಗೆ 5 ರೂಪಾಯಿ ಜಾಸ್ತಿ ಅಂಟಲ್ಲ, ರೋಡ್ ಸರಿ ಅವ್ರು. ನೋಡಿ ಈಗ ಹೊಂಡ ಮುಚ್ಚುವಂತ ಕ್ರಮ ನೋಡಿ. ಎಂಚಿನ ಬನ್ಪುನು ಯಾನ್ ವಾರ್ಡ್ ಮರ್ತು ಬತ್ತೆ ಯಾನ್ ಇಜ್ಜನ ವಾರ್ಡ್ ಬರ್ಪಿನ ಇಟ್ಟಿತ್ತೆ ವಾರ್ಡ್ ಯಾನ್ ಇಲ್ಲ ಮರ್ತು ಬತ್ತೆ ಆತೆ ನಾಲ ಪಂಡ್ರಿ ಪಾಡ್ದೆ ರಾಣಿ ಒಂಜಿ ತಾತ್ಕಾಲಿಕ ಲೆಕ್ಕ ಪಾಡ್ದಿನ ಪಂಡ ಜನಕ್ಲಿನ್ ಮಂಗೆ ಅಲ್ಪೆರನೆ ಪಂಡಿ ದಾಂಡ ಅಲ್ಪರ್ದ ಪೂನ ಬಾರಿ ಶೋಕುಂಡು. ಒಂಜಿ ವರ್ಷ ಬಣ್ಣಗ ಪೋತಾಂಡಿ ಮೈ ಒಂಜೇ ವರ್ಷ ಸುರುತ ಒಂಜಿ ವರ್ಷ ಪೋತುಂಡು. ಮೈನ್ ಎಂಚ ಬಣ್ಣಂಡ ಬಾಕಿ ಜನ ದಾಲತ್ತಂದ ಮಲ್ಲ ಗಾಡಿ ಮಣ್ಣದ ಒಂಜಿ ಗಾಡಿ ಬೆದರದ ಮತ್ತ ಗಾಡಿ ಬರ್ಪುಂಡು 30 ಟನ್ 35-40 ಟನ್ನದ ಗಾಡಿ ಆ ಗಾಡಿ ಬರ್ತದೇ ಇಂಚಾಪು. ಉಪ್ಪಿನಂಗಡಿಯಿಂದ ಪಿಲಿಗೂಡಿನ ತನಕ ತೆರಳುವಂತದ್ದು ಅಂದ್ರೆ ಉಪ್ಪಿನಂಗಡಿ ಗುರುವಾಯನಕೆರೆ ರಸ್ತೆಯ ದುರವಸ್ಥೆಯನ್ನ ನೋಡಿದಂತ ಬಹಳಷ್ಟು ಜನ ಸುದ್ದಿಗೆ ನಿತ್ಯವೂ ಕೂಡ ಕರೆ ಮಾಡ್ತಾ ಇದ್ರು, ಕರೆ ಮಾಡಿ ಹೇಳ್ತಾ ಇದ್ರು ಒಂದು ಸ್ಟೋರಿ ಮಾಡಿ ಅಂತ. ಇವತ್ತು ನಾವು ಹೊರಟಿರುವಂತದ್ದು ಉಪ್ಪಿನಂಗಡಿಯಿಂದ ಪಿಲಿಗೂಡಿನ ತನಕ ಆ ಒಂದು ದುರ್ಗಮ ಹಾದಿ ಹೇಗಿದೆ ಅನ್ನುವಂತ ತೋರಿಸುವುದಕ್ಕಾಗಿ ನಾವೀಗ ಇರುವಂತಹದ್ದು ಉಪ್ಪಿನಂಗಡಿ ಸೇತುವೆಯನ್ನ ದಾಟಿದ್ದೇವೆ. ಇದೀಗ ಈ ರಸ್ತೆಯಲ್ಲಿ ನಿರಂತರವಾಗಿ ಪಿಲಿಗೂಡಿನ ತನಕ ಸಾಗಿ ಅಲ್ಲಿಯ ರಸ್ತೆಯ ಅವ್ಯವಸ್ಥೆ, ಹೊಂಡ, ಗುಂಡಿ ಎಲ್ಲವನ್ನು ಕೂಡ ತೋರಿಸ್ತೀವಿ. ಗುಂಡಿಗಳಲ್ಲಿ 4-5 ವಿಧಗಳನ್ನ ಮಾಡ್ಬೋದು, ನೋಡುವ ಅದು ಕೂಡ ನಾವು ಪ್ರಯತ್ನ ಮಾಡ್ತೇವೆ. ಇದು ನೋಡಿ, ಇದೆಲ್ಲ ಚಿಕ್ಕ ಚಿಕ್ಕದಾಗಿ ಇದನ್ನ ಗುಂಡಿ ಅಂತ ಅಷ್ಟೇ ಕರಿಬೋದು, ಚಿಕ್ಕದಾಗಿ. ಆದ್ರೆ ಅದರಲ್ಲಿ ಮರಣಗುಂಡಿ, ಮಹಾಗುಂಡಿ ಅಂತೆಲ್ಲ ವಿಭಜನೆ ಮಾಡ್ಬೋದು. ಹೋಗುವ. ಉಪ್ಪಿನಂಗಡಿಯಿಂದ ಹೊರಟಾಗ ನಮಗೆ ಸ್ವಾಗತಿಸುದು ನೋಡಿ ಹೀಗೆ ಗುಂಡಿಗಳೇ. ನೋಡಿ ಲೆಫ್ಟ್ ಅಲ್ಲಿ ಗುಂಡಿ, ಆ ರೈಟ್ ಅಲ್ಲಿ ಗುಂಡಿ, ನೋಡಿ ಲೆಫ್ಟ್ ಅಲ್ಲೆಲ್ಲ ಗುಂಡಿಗಳೇ ಸ್ವಾಗತಿಸುವುದು. ಅದರ ಜೊತೆಗೆ ನೋಡಿ ಅಪ್ಪು, ಕಡವಿನ ಬಾಗಿಲ ಅಪ್ಪು. ಈ ಒಂದು ಚಡ ಉಂಟಲ್ಲ, ಈ ಹಿಂದೆ ಬಹುದೊಡ್ಡ ಗುಂಡಿಗಳಿಗೆ ಕಾರಣ ಆಗಿತ್ತು. ಆದ್ರೆ ಈಗ ಆ ಒಂದು ಅಲ್ಲಿ ಪ್ಯಾಚ್ ವರ್ಕ್ ಮಾಡಿ ಸ್ವಲ್ಪ ಮಟ್ಟಿಗೆ ಗುಂಡಿ ಇಲ್ಲ ಅಂತ ಆಗಿದೆ. ಆದ್ರೆ ಈಗ ಮತ್ತೆ ಗುಂಡಿ ಆಗುವ ಲಕ್ಷಣಗಳು ಕಾಣ್ತಾ ಇದ್ದಾವೆ, ಗುಂಡಿ ಆಗಿದೆ. ಇದು ಕಡವಿನ ಬಾಗಿಲಿನ ಬಳಿಯ ಅಂದ್ರೆ ಕಡವಿನ ಬಾಗಿಲು ಕ್ರಾಸ್ನ ದೃಶ್ಯಾವಳಿ ನೋಡಿ. ಈಗ ಇಲ್ಲಿ ಚಿಕ್ಕ ಚಿಕ್ಕ ಗುಂಡಿಗಳೆಲ್ಲ ಇದಾವೆ. ಲೆಕ್ಕ ಮಾಡುದಾದ್ರೆ ಲೆಕ್ಕಕ್ಕೆ ಎಷ್ಟು ಗುಂಡಿಗಳಿದಾವೆ ಅಂತ ಏನಾದ್ರೂ ಲೆಕ್ಕ ಹಾಕುದಾದ್ರೆ 1000ಕ್ಕಿಂತ ಹೆಚ್ಚು ಅಂತ ಹೇಳ್ಬೋದು. ನೋಡುವ, ಅದನ್ನು ಕೂಡ ಪ್ರಯತ್ನ ಮಾಡ್ತೇವೆ. ನೋಡಿ ಎಲ್ಲವೂ ಕೂಡ ಇದು ತಕದಿಮಿತ, ಇದು ರಸ್ತೆಯನ್ನ ತಕದಿಮಿತ ರಸ್ತೆ ಅಂತ ಬಹಳ ಸುಲಭದಲ್ಲಿ ಕರಿಬಹುದು. ನೋಡಿ ಇದೆಲ್ಲ ಒಂದು ಸರಿದು ರಸ್ತೆ ಅಲ್ಲ, ನೋಡಿ ಗುಂಡಿ ಗುಂಡಿ ಗುಂಡಿ. ಐಸಬಾಸ್ ನೋಡಿ, ಇದು ಈಗ ನಿಮಗೆ ನೋಡಿ ಎಲ್ಲ ಗುಂಡಿಗಳೇ ಸಿಗುದು ಅಂತ. ಕಾರಲ್ಲಿ ನಿಂತ್ಕೊಂಡು ಎಂತ ಮಾಡುದು, ಕೆಳಗೆ ಇಳಿವಿ ಅಂತ ಹೇಳ್ತಿದ್ದೀರಾ? ಖಂಡಿತ ಇಳಿತೇನೆ ಇಲ್ಲಿ. ನೋಡಿ ಇಲ್ಲಿ ನೋಡಿ, ಎಲ್ಲ ಗುಂಡಿ ಸಾಮ್ರಾಜ್ಯ ನೋಡಿ. ಇದೆಲ್ಲ ಗುಂಡಿ ನೋಡಿ. ಇದೆಲ್ಲ ನೋಡಿ, ಅಲ್ಲಿ ಆ ಎಂಡಲ್ಲೆಲ್ಲಾದ್ರೂ ಇಳಿಸಿದ್ರೆ ಕತೆ ಕೈಲಾಸ. ನೋಡಿ ಎಲ್ಲ ಗುಂಡಿ ಅಂತ ಹೇಳಿದ್ರೆ ನೋಡಿ, ಇದು ಗುಂಡಿ ನೋಡಿ. ಇದು ಒಂದು ಕಡೆ ಗುಂಡಿ ಮುಗಿಸ್ಕೊಂಡು ಬರ್ತಾ ಇರುವವರು, ಅಂದ್ರೆ ಇನ್ನೇನು ಸ್ವಲ್ಪ ಗುಂಡಿ ಅಂತ ಖುಷಿಯಲ್ಲಿ ಬರುವವರು. ನೋಡಿ ನೋಡಿ ನೋಡಿ, ಇದೆಲ್ಲ ಇಲ್ಲಿ ಒಂದು ಕ್ರಾಸ್, ಅಜಿಲಮೊಗರಿಗೆ ಹೋಗುವ ರಸ್ತೆಯ ಕ್ರಾಸಿನಲ್ಲಿ ಇರ್ತಕ್ಕಂತಹ ಒಂದು ಸ್ಥಳ ನೋಡಿ. ಇಲ್ಲಿಯ ಗುಂಡಿಗಳನ್ನೊಮ್ಮೆ ಲೆಕ್ಕ ಹಾಕುದಿದ್ರೆ ಅಂದ್ರೆ ಎಷ್ಟು ನೋಡಿ. ಇದೆಲ್ಲ ವಿಶೇಷ ಗುಂಡಿಗಳು ನೋಡಿ, ಇವೆಲ್ಲ ವಿಶೇಷ ಗುಂಡಿಗಳು. ಯಾಕೆಂತಂದ್ರೆ ಇಲ್ಲಿ ಬಿದ್ರೆ ಸೊಂಟಕ್ಕೆ ಏಟು ಗ್ಯಾರಂಟಿ, ಇಲ್ಲೆಲ್ಲ ಬಿದ್ರೆ ಸೊಂಟಕ್ಕೆ ಏಟು ಗ್ಯಾರಂಟಿ, ಹಾಗಿದೆ ಪರಿಸ್ಥಿತಿ. ಇದು ಇಲ್ಲಿಯ ವಾಸ್ತವ ಪರಿಸ್ಥಿತಿ ನೋಡಿ. ಬರ್ತಾ ಇದ್ದಾರೆ ಎಂಜಾಮುಡು ಈ ರೋಡ್ ತುನಗ ಮಂಡೆ ವಿಚಾಪುಂಡು ಗಾಡಿ ಸರ್ವಿಸ್ ದಿವಡಾಪುನ ಅಂತ ಹೋಚುಂಡಿತ್ತೆ.
ಇತ್ತೆ ಗುಂಡಿ ಐತೆ ಚೂರು ಮುಚ್ಚೊಂದುಲ್ಲೇರು ಅರಿಸ್ಪುಂಜೆ ಚೂರು ಮನಸ್ಸು ಮಂತದ ಚೂರು ಬೇಗ ಬೇಲಾಂಡ ಎಂಕ್ಲೆ ಚೂರು ಪ್ರಯೋಜನ ಎಂಕ್ಲೆ ಒಂದು ವಾರ 2-3 ಸರ್ತಿ ಪೋಂದಿಪ್ಪಂದೈತೆ ಅಂಚಾದ್ ಇತ್ತೆ ಪಾಸ್ ಆತನ ಆಯ್ತು ಗೊತ್ತುಜಿ ಪಾಸ್ ಆತನ ಪಂತೇರು ಮುರಾಣಿ ಐನಾತು ಬೇಗ ಬೇಲೆ ಒಂಜಿ ದುರಸ್ತು ಬೇಲಾಂಡ ಮಂತುದು ನಮ್ಮ ಪೋಪುನಕ್ಲೆಗ್ ಒಂಜಿ ಎಡ್ಡೆ ಮಂತ್ ಕೊರ್ದ ಎಡ್ಡೆ ಇತ್ತಂಡು ಓಕೆ ಥ್ಯಾಂಕ್ ಯು ಇದುಲೆ ಇಂದು ಪರಿಸ್ಥಿತಿ ಇಂದು ಮುಲ್ಪದಂದು ಇಂದು ಪೂರ ಗುಂಡಿ ಹಾ ಹಾ ನೋಡಿ ಪ್ರೈಸ್ ದಿ ಲಾರ್ಡ್ ಸರ್ ಎಂಚ ಉಂಡು ಗುಂಡಿ ಗುಂಡಿ ದಾಸರ್ ಪೋರ ಬರ್ರ ಆಪುಜಿ ಎಂಗ್ಲ ಏ ಟೈಮಿಗೆ ಎತ್ತರ ಆಪುಜಿ ಹಾ. ಕಾಲ ಮರ ಬರೋಡ ಆಪುಡು ಗಾಡಿ ಉಂಟುಡು ಗಾಡಿ ವಾರಡ ಮೂಜಿನ ಉಂತುಂಡು ಗುಂಡಿಗೆ ಬುಡ್ದಿ ಕೊಲ್ಲಿದು ಟೈರ್ ಬುಡದು ದಣಿ ಎಂಗ್ಲ ಎಷ್ಟು ಮಂದು ಪೋಂದುಲ್ಲ ಟೈಮಿಂಗ್ಸ್ ಅಂತೂ ಟೈಮಿಂಗ್ಸ್ ಎಂಗ್ಲ ಟೈಮಿಂಗ್ಸ್ ಉಂಡು ಹಾ. 5 ನಿಮಿಷ ಎತ್ತೋಡು ಹಾ. ಉಬಾರಗ್ ಎಂಗ್ಲ ಎತ್ತರ ಒಂದಿಜಿ ಬಲ್ಪುರ ಶಾಲೆ ಜೋಕ್ಲೆ ಪೂರ ಬಿಫೋರ್ ಬುಡೊಂದು ಬರ್ತದೆ ಎಂಚಾನ ಶಾಲೆ ಜೋಕುಲು ಬುಡ್ದು ಬಾರ ಗೊತ್ತುಜ್ಯಾ ದಾಯ್ತ ಪ್ರಾಬ್ಲಮ್ ಗಾಡಿಗೆ ಗಾಡಿ ಸಟ್ಟು ಬೊಲ್ಲಿನ ಟೈರ್ ಬುಡವನ ಟೈರ್ ಟೈರ್ ಬಿಡವನ ಈ ಗಾಡಿ ಒಂಜಿ ಟೈರ್ಗೆ 17,000 ಉಂಡು ಹಾ. 2 ದಿನಕ್ಕೆ ಒಂಜಿ ಟೈರ್ ಬೋಡು ಅಂತ ಹಾ. ಅಲ್ಲೇ ಅಮ್ಮ ಸೊಂಟ ಬೇನೆ ಆಪುಂಡ ಗುಂಡಿಗೆ ಬಿಡುದು ಬೊಕೆಂಚಿನ ಮಾರ್ಗಡೆ ಪಾರ ಪುಜಿ ಜನಗಳು ಮಾತಾಡಿದ ನಂತರ ಈಗ ನೋಡಿ ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದೇವೆ ಇದು ಎಲ್ಲ ಗುಂಡಿಯೇ ಇಲ್ಲಿ ಗುಂಡಿ ಇಲ್ಲದ ರಸ್ತೆ ಹುಡುಕ್ಬೇಕು ಬಸ್ನವ್ರು ಹೇಳಿದ್ರು 2 ದಿನಕ್ಕೊಮ್ಮೆ ಟಯರ್ ಒಡೆದೋಗುತ್ತದೆ ಅಂತ ನೋಡಿ ಎಲ್ಲ ಹೊಂಡಗಳ ನಡುವೆ ಸಾಗುವಂಥದ್ದು ಇಲ್ಲಿ ಸಹ ಅಷ್ಟೇ ನೋಡಿ ಇದೊಂದು ಮೊನ್ನೆ ಸ್ವಲ್ಪ ಬಹುದೊಡ್ಡ ಗುಂಡಿಗಳಿತ್ತು ಈಗ ಅದನ್ನ ಮುಚ್ಚಿದ್ರು ಅಂತ ಒಂದು ಬಂತು ಮುಚ್ಚಿದ್ದೆಲ್ಲಿಗೆ ಅಷ್ಟೇ ದೊಡ್ಡ ಗುಂಡಿಗಳು ಉಂಟವು ಇಲ್ಲಿ ನೋಡಿ ಇದೆಲ್ಲ ಒಂದು ಯಮ ಗುಂಡಿಗಳಿಗೆ ಒಂದು ವೇಳೆ ಗೊತ್ತಿಲ್ಲದವ ಬಂದ್ರೆ ಕತೆ ಗೋವಿಂದ ಅಂತ ಒಂದು ಪರಿಸ್ಥಿತಿ ಇದು ನಮ್ಮದು ಹೈವೇ 2 ರಾಷ್ಟ್ರೀಯ ಹೆದ್ದಾರಿಗಳನ್ನ ಕನೆಕ್ಟ್ ಮಾಡುವಂತಹ ಸ್ಪರ್ ರಸ್ತೆ ಇದು 2 ರಾಷ್ಟ್ರೀಯ ಹೆದ್ದಾರಿಗಳನ್ನ ಕನೆಕ್ಟ್ ಮಾಡುವಂತ ಸ್ಪರ್ ರಸ್ತೆಯ ಪರಿಸ್ಥಿತಿ ದೇವರಿಗೆ ಪ್ರೀತಿ ನೋಡಿ ಇದೆಲ್ಲ ಕತೆ ಇಲ್ಲಿ ಹೇಗೆ ಹೋಗುದು ಅಂತಂದ್ರೆ ಹೇಗೆ ಹೋಗುದು ಅಲ್ಲ ಮತ್ತೆ ಇದಕ್ಕೆ ಎಂತ ಗ್ಯಾರೇಜಿಗೆ ಗಾಡಿಯನ್ನು ಇಡುದು ಅಂತಾನೆ ಹೋಗ್ಬೇಕಷ್ಟೇ ಎಂಗ್ಳು ಒಂಚು ಓಪಣೆ ಅಂತ ಹೇಳಿದ್ರೆ ಗ್ಯಾರೇಜಿಗೆ ಅಂತ ಹೇಳ್ಬೇಕು ಇಲ್ಲಿ ಹೋಗೋರು ದೂರ ಓಪಣೆ ಗ್ಯಾರೇಜಿಗೆ ಅವನೇಟೆ ಬತ್ತೆ ಆತ ಆಯ್ತಾ ಅನೆ ಬರಕ್ ಗ್ಯಾರೇಜಿಗೆ ಓಪಣೆ ಹಾಗೆ ಹೇಳ್ಬೇಕಷ್ಟೇ ಅಂತ ಇಲ್ಲಿ ಒಂದಿದೆ ಸ್ವಲ್ಪ ಮುಂದೆ ಭಾರಿ ಒಳ್ಳೇದಿದೆ ಅಲ್ಲಿ ನೋಡೋ ನೀವು ಆಗುದಾದ್ರೆ ಆನ ಮಗ ಡ್ರೈವರ್ ಯಾರಾದ್ರೂ ಇದ್ರೆ ಅವರಿಗೆ ಚಾಲೆಂಜ್ ಇಲ್ಲಿ ಗುಂಡಿ ತಪ್ಪಿಸಿ ಹೋಗ್ಬೇಕು ಅಂತ ನೋಡಿ 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 ಇಲ್ಲಿಂದ ಸ್ಟಾರ್ಟ್ ಇಲ್ಲಿಂದಾನೆ ತೋರಿಸ್ತೇವೆ ನಿಮಗೆ ಇದು ನೋಡಿ ಇದು ಭಯಂಕರ ಭಾರಿ ಖುಷಿಯ ವಿಷಯ ಗುಂಡಿ ಸ್ವಲ್ಪ ಮುಚ್ಚುತ್ತಿದ್ದಾರೆ ಮಾರ್ರೆ ನೋಡುವ ರಸ್ತೆಯ ಗುಂಡಿ ಮುಚ್ತಾ ಇದ್ದಾರೆ ಆದ್ರಿಂದ ಸ್ವಲ್ಪ ಖುಷಿ ಉಂಟು ಮಾರ್ರೆ ನಮಗೆ ವಿಷಯ ಮುಚ್ಚುತ್ತಾ ಇದ್ದಾರೆ ನೋಡಿ ಅಲ್ಲ ಇದನ್ನು ಮುಚ್ಚದಿದ್ರೆ ಆಗ್ಲಿಕ್ಕಿಲ್ಲ ಅಂತ ನೋಡಿ ನೋಡಿ ಕತೆ ಕೈಲಾಸ ಆಗಿದೆ ಮುಗುಡು ಸಹ ಸಾಕಬಹುದು ನೇಜಿಕಾರ್ ಇಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ನೋಡಿ ಇದೆಲ್ಲ ಹೊಂಡ ಬಾರಿ ಚಂದದ್ದು ನೋಡಿ ಭೂಪಟ ಬಿಡಿಸಿದಾಗೆ ಉಂಟು ಎಲ್ಲ ಚಂದದ ಹೊಂಡಗಳು ನೋಡಿ ಅಲ್ಲೆಲ್ಲ ಅದಕ್ಕೆ ಈಗ ಹೊಂಡ ಮುಚ್ಚುವ ಕಾರ್ಯ ಆಗ್ತದೆ ಆ ಹೊಂಡ ಮುಚ್ಚುವ ಕಾರ್ಯವನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಹೊಂಡ ಮುಚ್ಚುತ್ತಾ ಇದ್ದಾರೆ ಸ್ವಲ್ಪ ದಾಖಲೆ ಕನ್ನಡವಾ ತುಳುವ ಹಿಂದಿಯಾ ಹಿಂದಿ ಹೊಂಡ ಮುಚ್ತಾ ಇದ್ದಾರೆ
ನರಮಣಿ ಫೋನ್ ಅದರುಂಡು ಸರ್ರಪುರ ಅಂಚಾತಲು ರೋಡ್ ಒಂದೇ ವಾರನಾ ದಾಲ ಪ್ರಯೋಜನ ಇಜ್ಜಿ ರೋಡ್ ಒಡಿದು ಹೋಗುಂಡು ನಮ್ಮ ಡೈಲಿ ಬರಂದಿಲ್ಲ ಡೀಸೆಲ್ ಮಾತ್ರ ಒಂದು ಡೀಸೆಲ್ ಡೀಸೆಲ್ಗೆ 5 ರೂಪಾಯಿ ಜಾಸ್ತಿ ಅಂಟಲ್ಲ ರೋಡ್ ಸರಿ ಆವಡು ಡೀಸೆಲ್ಗೆ 5 ರೂಪಾಯಿ ಜಾಸ್ತಿ ಅಂಡಲ್ಲ ಅವು ರೋಡ್ಗೂ ಸರಿ ಆವಡು ನೋಡಿ. ಇದು ಇಲ್ಲಿಯ ಕತೆ ಪರಿಸ್ಥಿತಿ ಇದಾಗ್ಬಿಡು ನೋಡಿ. ಇದು ಹೀಗೆ ಮಾಡಿದ್ರೆ ಒಂದೇ ವಾರ ಅಂತ ಅವ್ರು ಹೇಳುದು, ನನಗೆ ಅದು ಐಡಿಯಾ ಇಲ್ಲ ಅಷ್ಟು. ಆದರೆ ನೋಡಿ ಈಗ ಹೊಂಡ ಮುಚ್ಚುವಂತ ಕ್ರಮ ನೋಡಿ. ಇದು ಅಣ್ಣ ಎಂಜಾಗ್ಬಿಡು. ಓಕೆ ನೋಡಿ ಇದು ಕತೆ. ಇಲ್ಲಿ ನೋಡಿ ಇದೊಂದು ಹೊಂಡ ನೋಡಿ ಸರ್. ಆಯ್ತಾ ಅದೇ ಫೋಟೋ ತೆಗ್ಲವ ಐತೆ. ನೋಡಿ ಅಲ್ಲಿ ಒಂದು ವೆಹಿಕಲ್ಸ್ ಬರುವ ಕಷ್ಟಗಳನ್ನ ಪಾಪ ಯಾರ ಹತ್ರ ಹೇಳುದು. ಎಂಚಾಪುಣಕ ಹಾ ನೋಡಿ ಪರಿಸ್ಥಿತಿ ಚಿಂತಾಜನಕ. ಇದು ಇಲ್ಲಿನ ವಾಸ್ತವ ಸ್ಥಿತಿ ನೋಡಿ ಯಾವ ರೀತಿಯಾಗಿ ಪುಟ್ಟ ಪುಟ್ಟ ಮಕ್ಕಳದ ಅವಸ್ಥೆ, ವೃದ್ಧರದ ಅವಸ್ಥೆ, ಈ ದೊಡ್ಡ ಹೊಂಡ. ಈಗ ಇದರ ಕತೆ ಮಾತ್ರ ಹಾರಿಬಲ್ ನೋಡಿ. ಮತ್ತೆ ಎಲ್ಲ ಡ್ಯಾನ್ಸಿಂಗ್ ವೆಹಿಕಲ್ಸೇ ಬರುದು ಇಲ್ಲಿಗೆ, ಯಾಕಂದ್ರೆ ಡ್ಯಾನ್ಸ್ ಮಾಡದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಿಗೆ ಡ್ಯಾನ್ಸಿಂಗ್ ವೆಹಿಕಲ್ಸೇ ಬರುದು ನೋಡಿ. ಎಲ್ಲ ಬಂದು 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 ನೋಡಿ. ಏನ್ ಚಾಮುಂಡು ಬಾರಿ ಬಂಗ ಬಾರಿ ಬಂಗ ಬಾರಿ ಬಂಗ ಏಕ್ ಬಂಗ ಬಾರಿ ಬಂಗ ನೋಡಿ ಎಲ್ಲ ಬಾರಿ ಬಂಗ ಅಂತ ಹೇಳ್ತಿದ್ದಾರೆ. ಎಂಜೋನ್ ರೋಡು ಗೊತ್ತಾ? ಎಂಜೋನ್ ಸರ್ ರೋಡು ಎಂಚ ಪೋಪುನೆ ಒಂದೊಂದೇ ವರ್ಡ್ ಎಂಚಾಪುಡು ಬಾರಿ ಸೋಕಾಪುಡು. ಈಗ ಮದುವೆ ಆಗಿ ಬಂದದಾ? ಯಾರು ಹೇಗಾಗ್ತದೆ ಅಕ್ಕ? ಲೇಟ್ ಆಯ್ತು. ಲೇಟ್ ಆಯ್ತಾ? ಹೋಗಿ ಆಯ್ತು. ಎಂಚಾಪುಡು ಎಂಚಿನ ಪನ್ಪುನ ಯಾನ್ ವಾಡ ಮರ್ತು ಬತ್ತೆ ಯಾನ್ ಇಜ್ಜನ ವಾಡ ಬರ್ಪಿನ ಇಟ್ಟಿತ್ತೆ ವಾಡ ಯಾನ್ ಇಲ್ಲ ಮರ್ತು ಬತ್ತೆ ಆತೆ ದಾಲ ಪಂಡ್ರಿ ಓಡ ಮಾರತ್ ಬರ್ತಾರ ಒಂಜಿ ಮಾರಿ ಮಲ್ಲ ತಪ್ಪು ಮಲ್ತಾರ. ಎಂಚಾಪುಡು ಇಂಚಿನ ನೆಟ್ಟು ಬಾರಾಬ್ ಜನ್ನ ಇನಮನೆ ರಾಜಕ್ಕೆ ಅನ್ಪರಲ್ಲಿ ಇನಮನೆ ರಾಜಕ್ಕೆ ಅನ್ಪರಲ್ಲಿ ರೋಡ್ ಬಾರ್ಲಾಕದ ರೋಡು ಅಂಚಿ ಹಾಸ್ಪಿಟಲ್ ಬೋರ್ಡ್ ಇಜ್ಜಿ ದಯಬಂಡ ಸೊಂಟ ಬೇನೆ ಪೂರಲ ನೆಟ್ಟೆ ಆಪುಣು ಮರ್ದ ಮೂಳೆ ಆಪುಣು ಎಂಕ್ಲಿಗೆ ಎಲ್ಲರದು ಕತೆ. ಎಂಚಾ ಬಾರಿ ಶೋಕುಂಡಿಯ ರೋಡು ಬೆಂಗಳೂರು ಹೈವೇ ಸಮಿತಿ ಇಂಚೆಪ್ಪಂದದ ಆತ್ ಲಾಯ್ಕೊಂಡು ರೋಡು ಲಾಯ್ಕೊಂಡದ ಸೂಪರ್ ಕ್ವಶನ್ ತಿಗಳಡೆ ಆತ ಖುಷಿ ಒಂದುಂಡು ಅದು ಖುಷಿ ಅವನು ಇಲ್ಲ ಏತ ಖುಷಿ ನೋಡಿ. ಪರಿಸ್ಥಿತಿ
ಎಂಚ ಉಂಟು ರೋಡು? ರೋಡು ಇದೆಲ್ಲ ಪೋಪುಲೇಕನೆ ಇಜ್ಜಿ ಬಾರಿ ಬಂಗೋಡು ಬೋಡ ಯಬ್ಬೋ ಸಾಕದು. ನೋಡಿ ಸಾಕಾಗಿ ಹೋಯ್ತು ಅಂತ ನೋಡಿ. ಇದು ಇಲ್ಲಿಯ ಪರಿಸ್ಥಿತಿ. ಎಂಚಾಪುಂಡು ಸರ್ ಇಂದು ಏಪಲ ಮರಿಯಲ ಬಣ್ಣಗ ಇಂಚೆನೆ ಏಪ ಪ್ರತಿ ವರ್ಷಲ ಇಂಚೆನೆ ಮರಿಯಲ ಬಣ್ಣಗ ನಂಕ ಗಾಡಿಗೆ ಭಯಂಕರ ಉಪದ್ರ ಒಂದುಂಡು. ನಮ್ಮ ದಿನವಲ ಒಂಜಿ ದಿನೊಟ್ಟು ಒಂಜಿ 4 ಸರ್ತಿ ನೆಟ್ಟೆ ಪೋಂದುಲ್ಲ ಇಂಚಾದಿ ಪುನ ಈ ರೋಡ್ ಒಂಜಿ ತೂಪುಣನೆ ಇಜ್ಜಿ ಮರಿಯಲ ಪ್ರತಿ ಒಂಜಿ ಮರಿಯಲ ಇಂಚೆನೆ ಉಂಡು ಪಂಡು ಸುಖ ಇಜ್ಜಿ ದಾದ ಮಲ್ಪನ ಅವಸ್ಥೆ. ನೋಡಿ ಮರಿಯಾಲ ಬಂದ್ರೆ ಸಾಕು ಹೀಗೆ ಅಂತ. ಎಂಗ ದಿನಾಟ 3 ಸರ್ತಿ ಬರ್ಪ ಕಂಪ್ಲೀಟ್ ಹೋದ್ರು ರೋಡ್ ಕಂಪ್ಲೀಟ್ ಅಲ್ಲ ನೋಡಿ ಈಗ ಒಂದು ಇದು ಕನ್ಫ್ಯೂಸ್ ಆಗಬೇಡಿ. ಇದು ಮುಚ್ಚಿದ ರೋಡು, ಇದೆಲ್ಲ ಈಗ ಮುಚ್ಚಿದ್ದಾರೆ. ಇಲ್ಲಿ ಗುಂಡಿ ಮುಚ್ಚಿದ ಸ್ಥಳ ಇದು. ಈ ಕಡೆದ್ದು ಈ ಕಡೆದೆಲ್ಲ ಮುಚ್ಚಲಿಕ್ಕೆ ಬಾಕಿ ಉಂಟು, ಅಲ್ಲೆಲ್ಲ ಮುಚ್ಚಲಿಕ್ಕೆ ಬಾಕಿ ಉಂಟು. ನೋಡಿ ಹೇಗೆ ಉಂಟು ಪರಿಸ್ಥಿತಿ ಅಂತ ಹೇಳಿದ್ರೆ ನಿಮಗೆ ತೋರಿಸ್ತಾ ಇದ್ದೇವೆ. ಈಗ ಪಾಪ ಇವರು ಗುಂಡಿ ಮುಚ್ತಾ ಇದ್ದಾರೆ, ಗುಂಡಿ ಮುಚ್ತಾ ಇದ್ದಾರೆ. ಆದ್ರೆ ಏನು ಎಷ್ಟು ಮುಚ್ಚುತ್ತಾರೆ ಹೇಗೆ ಮುಚ್ಚಿದ್ದಾರೆ ಅನ್ನೋದು ಗೊತ್ತಿಲ್ಲ. ಎಂಚುಂಡು ಇಜ್ಜಿಗೆನಾ ನೋಡಿ. ಎಂಚಾಪುಡು ರೋಡ್ ಕಂಡೆ ಬಟ್ಟೆ ಹದ ಕೆಟ್ಟದು ನೆಟ್ಟೆ ಬಾರ ಪೂಜಿ ನೆಟ್ಟೆ ಹೋಂಡ ಪಾರ್ಸಿಗೆ ಗ್ಯಾರೇಜ್ ಕೊರಡಾವು ದುಡ್ಡು ಆ ನಮನೆ ಆತನು ಎಲ್ಲ ಬರಿಯರ ಇತ್ತಂತ ಪಾಡೋದು ಉಳ್ಳೇರು ಹೋಗ ಇದು ಎತ್ತಿನ ಉಂಟು ಓಡಾದ್ರೆ ಇನಿ ಪಾಠ ಎಲ್ಲ ಇಪ್ಪು ಒಂಜಿ ಬಾರಿ ಒಂದು ఇప్పుడు ಜಲ್ಲಿ ಪೂರ ಬಾರಿ ಕಷ್ಟ ಲೋಡ್ ಗಾಡಿ ಎಂಕ್ಲಿ ಸಾಮಾನ್ಯ ಜನಕ್ಕೂ ಬೆನುಪುನಕ್ಲೆ ಬಾರಿ ಕಷ್ಟ ಆತನು ಯಾನು ಓನರ್ ಕಮ್ ಡ್ರೈವರ್ ಬಾರಿ ಕಷ್ಟ ಉಂಡು. ಜೀವನ್ ಜ್ಯೋತಿ ಎಂಚುಂಡು ನೋಡಿ. ಇಲ್ಲಿ ಆ ಹಿರಿಯವರನ್ನೆಲ್ಲ ಕೂರಿಸ್ಕೊಂಡು ಹೋಗುವಾಗ ಪರಿಸ್ಥಿತಿ ಘನಘೋರ. ಇದು ವಾಸ್ತವತೆ. ಇದು ಈಗಷ್ಟೇ ಮುಚ್ಚಿದ್ದಾರೆ ನೋಡುವ, ಮುಚ್ಚುತ್ತಾ ಇದ್ದಾರೆ ನೋಡುವ. ಸರಿ ಹೊಲ್ತಾರೆ ಹೊಲ್ಪದಾರೆ ನಾನು ಮೂರ್ ಜನ ಎಂಚ ಮುಚ್ಚಿಂದ ಆಯ್ತಾ ಉಂಟು ಅಲ್ಲ ಸದ್ಯಗುಂಟು ಅದ ಹಾವು ಬರಡ. ನೋಡಿ ಇದೆಲ್ಲ ಹೊಂಡಗಳನ್ನ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ, ಆದ್ರೆ ಎಲ್ಲ ಮುಚ್ಚಿದ್ರೆ ಒಳ್ಳೇದಿತ್ತು. ಮುಚ್ಚುತ್ತಾ ಇದ್ದಾರೆ. ಮುಚ್ಚುವವರಿಗೆ ಧನ್ಯವಾದ, ಮುಚ್ಚಿಸ್ತಾ ಇರುವವರಿಗೆ ಧನ್ಯವಾದ. ಆದರೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಆದ್ರೆ ಒಳ್ಳೇದಿತ್ತು ಅಂತ. ಕಾರಿನಿಂದ ಸ್ವಲ್ಪ ಮುಂಭಾಗಕ್ಕೆ ಹೋದಾಗ ಇಲ್ಲೆಲ್ಲ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಹದಗೆಟ್ಟಿದೆ. ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ನೋಡಿ. ಇಲ್ಲೆಲ್ಲಂತೂ ವೆಹಿಕಲ್ ಅಂತೂ 100% ಅದನ್ನ ಹೋಗಿ ಗ್ಯಾರೇಜ್ಗೆ ನಿಲ್ಲಿಸಬೇಕಷ್ಟೇ, ಹಾಗುಂಟು ಪರಿಸ್ಥಿತಿ. ಇದು ಇಲ್ಲಿನ ವಾಸ್ತವ ಪರಿಸ್ಥಿತಿಯನ್ನು ನಾವು ಈಗ ನಿಮಗೆ ವಿವರಿಸ್ತಾ ಇದ್ದೇವೆ. ಇಲ್ಲೆಲ್ಲ ಸ್ವಲ್ಪ ಚಂದ ಉಂಟು ನೋಡಿ, ಅದು ಸಹ ಹೇಳ್ಬೇಕಲ್ಲ. ಚೆನ್ನಾಗಿದೆ, ಇಲ್ಲೆಲ್ಲ ಚೆನ್ನಾಗಿದೆ. ಇದೆಲ್ಲ ಚಿಕ್ಕ ಚಿಕ್ಕದ ಗುಂಡಿ, ತೊಂದರೆ ಇಲ್ಲ. ಅದೆಲ್ಲ ನೋಡಿ ಆರಾಮ್ಸೆ ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ತೆವಲಿ ಗುಂಡೆಲ್ಲ ಹೋಗ್ಲಿಕ್ಕೆ ಆಗ್ತದ ಅಂತ.
ನೋಡಿ ಇದು ಪರಿಸ್ಥಿತಿ ನೋಡಿ ಹೇಗುಂಟು ಅಂತ ನಿಮಗೆ ಸ್ಪಷ್ಟವಾಗಿ ತೋರಿಸ್ಬೇಕು. ಅದಕ್ಕೊಮ್ಮೆ ವೈಪರ್ ಹಾಕಿದೆ. ನೋಡಿ ಇಲ್ಲಿ ಸಹ ಅಷ್ಟೇ ನೋಡಿ. ಫಾಸ್ಟ್ ಹೋಗಿಂದಂತೂ ಕಮೆಂಟ್ ಹಾಕ್ಬೇಡಿ ಆಯ್ತಾ, ಇಷ್ಟೇ ಆಗುದು. ನೋಡಿ ಇಲ್ಲಿ ಕತೆ. ನೋಡಿ ಇಲ್ಲಿ ಎಲ್ಲ ಗುಂಡಿ ಎಂತ ನೋಡಿ, ಇದೊಂದು ಇದು ಗುಂಡಿಗಳ ಒಂದು ಏರಿಯಾ, ಸಾಮ್ರಾಜ್ಯ. ನೋಡಿ ಇದೆಲ್ಲ ಗುಂಡಿ 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 ಗುರುಂಪು ನೋಡಿ. ನೋಡಿ ಇಲ್ಲೆಲ್ಲ ಸ್ವಲ್ಪ ಚಂದ ಇದೆ ಆಯ್ತಾ, ಚಿಕ್ಕ ಚಿಕ್ಕದ ಅದು ಬಿಡಿ. ನೋಡಿ ಎಷ್ಟು ನೀಟ್ ಉಂಟು, ಖುಷಿ ಆಗ್ತದೆ ಈಗೆಲ್ಲ ಬರುವಾಗ. ಅಂದ್ರೆ ಜರ್ನಿಯಲ್ಲಿ ಬೇಸರ ಆಗಬಾರ್ದಲ್ಲ, ಗುಂಡಿ ಗುಂಡಿ ಅಂತ. ಹಾಗೆ ಒಂದು 100 ಮೀಟರ್ ಹೀಗೆಲ್ಲ ಸಿಗುದು ನಮಗೆ. ಇದು ಉಸಿರಾಟದ ಸಮಯ. ಇದು ನೋಡಿದ್ರ ಈ ಸ್ಥಳ ಈಗ ಹೀಗುಂಟಲ್ಲ, ಇವತ್ತು ಬೆಳಿಗ್ಗೆ ಹೇಗಿತ್ತು ಅಂತ ತೋರಿಸ್ತೀನಿ ತಗೊಳ್ಳಿ. ಫುಲ್ ನೀರು ತುಂಬಿತ್ತು. ಕರಾಯಕ್ಕೆ ಬಂದೆ, ಇಲ್ಲೆಲ್ಲ ಪಾಪ ಊರ್ನವರೆಲ್ಲ ಸೇರಿ ಅದಕ್ಕೊಂದು ಎಂತದ್ದೆಲ್ಲ ಹಾಕಿದ್ದಾರೆ. ಆದ್ರೂ ಸಹ ಅದೀಗ ಗುಂಡಿ ಆಗಿದೆ ಮತ್ತೆ. ಇರ್ಲಿ, ಈಗ ನಾವು ಮುಖ್ಯ ಸ್ಥಳಕ್ಕೆ ಬರ್ತಾ ಇದ್ದೇವೆ. ಮತ್ತೊಂದು ಮುಖ್ಯ ಸ್ಥಳ ಇಲ್ಲಿ ಸ್ವಲ್ಪ ಮುಚ್ಚಿದಾರ ಅಂತಲ್ಲ. ಮುಚ್ಚಿದ್ದಾರೆ. ಥ್ಯಾಂಕ್ ಯು ಮುಚ್ಚಿದವರಿಗೆ. ಸ್ವಲ್ಪ ಎಲ್ಲ ಮುಚ್ಚಿದ್ದಾರೆ. ಇಲ್ಲ ಆದ್ರೆ ಸಹ ಮುಚ್ಚುದಂದ್ರೆ ಹೀಗೆಯಾ? ಹೀಗೆ ಮುಚ್ಚುದಾ? ಇದು ಮುಚ್ಚುದಂದ್ರೆ ಹೀಗೆ ಅಂತ ಗೊತ್ತಿರ್ಲಿಲ್ಲ. ಇಲ್ಲಿ ಮುಚ್ಚಿದ್ದಾರೆ ಸ್ವಲ್ಪ. ಇಷ್ಟೆಲ್ಲ ಗುಂಡಿ ಬಿಟ್ಟು ಮುಚ್ಚುದಲ್ಲ. ಮುಚ್ಚುವ ಕ್ರಮ ಇದೊಂದು ಹೊಸತ್ತು ನೋಡಿ. ಇಷ್ಟೆಲ್ಲ ಗುಂಡಿ ಬಿಟ್ಟು ಮುಚ್ಚುದು. ಇದು ಗುಂಡಿ ಮುಚ್ಚಿದ ಪ್ರದೇಶ, ಎಲ್ಲರಿಗೂ ಗೊತ್ತಾಗ್ಬೇಕು ಎಲ್ಲರಿಗೂ. ಇದು ನೋಡಿ ಅಪ್ಪ, ಇಲ್ಲೆಲ್ಲ ಹೋಗ್ಬೇಕು ಅಂತ ಹೇಳುದು. ಫಾಸ್ಟ್ ಎಲ್ಲಿಗೆ ಹೋಗುದು? ಫಾಸ್ಟ್ ಹೋದ್ರೆ ನೋಡಿ ಸೀದಾ ಹಾಸ್ಪಿಟ್ಲಿಗೆ. ಇದು ಕಳೆದ ಸಲ ಹೀಗಿರ್ಲಿಲ್ಲ, ಇನ್ನೂ ವರ್ಸ್ಟ್ ಇತ್ತು. ಆವತ್ತು ಗುಂಡಿ ಮುಚ್ಚಿದವರಿಗೂ ಧನ್ಯವಾದ. ನಮ್ಮದು ವಿಶೇಷ ಧನ್ಯವಾದ ಅರ್ಪಣೆ. ನೋಡಿ ಇಲ್ಲೆಲ್ಲ ಭಯಂಕರ ವರ್ಸ್ಟ್ ಇತ್ತು ಕಳೆದ ವರ್ಷ. ನೋಡಿ ಅದೆಲ್ಲ ಪ್ಯಾಚ್ ವರ್ಕ್ ನಿಮಗೆ ತೋರಿಸ್ತಾ ಇದೀವಿ. ಅಲ್ಲೆಲ್ಲ ಗುಂಡಿ ಮುಚ್ಚಿದ್ದಾರೆ. ಆವತ್ತು ಮುಚ್ಚಿದವರಿಗೂ ಧನ್ಯವಾದ. ಇವತ್ತು ಮುಚ್ಚುತ್ತಿರುವವರಿಗೂ ಧನ್ಯವಾದ. ನೋಡಿ ನೋಡಿ ಇಲ್ಲಿ ಸಹ ಶುರು ಆಯ್ತಲ್ಲ, ಶಿವಗಿರಿಯಲ್ಲಿ ಹೊಂಡ ಆರಂಭ ನೋಡುವ. ನೋಡಿ ಇದು ಕಲ್ಲೇರಿಗೆ ಸಮೀಪದ ರಸ್ತೆ. ಚಿಕ್ಕ ಚಿಕ್ಕ ಗುಂಡಿಗಳು ಇದನ್ನ ಪರಿಗಣನೆ ಮಾಡ್ಬೋದು. ಯಾಕಂದ್ರೆ ನೋಡಿ ಅದೆಲ್ಲ ಈಗ ನಮ್ಮವರಿಗೆ ಅದು ಗುಂಡಿ ಅಂತ ಆಗುದಿಲ್ಲ ಅಂತ. ಯಾಕೆಂತಂದ್ರೆ ಇಲ್ಲೆಲ್ಲ ಗುಂಡಿ ಅಲ್ಲ, ಇಲ್ಲಿ ಡಾಮರೆ ಕಾಣ್ತಿರ್ಲಿಲ್ಲ ಅಂತ ಪರಿಸ್ಥಿತಿ ಇತ್ತು. ಸೊ ಈ ಗುಂಡಿ ನೋಡಿ ಎಲ್ಲ ಕತೆ. ಎಲ್ಲ ಗುಂಡಿಗಳಿಗೆ ಬಿದ್ದು 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 ಜನರಿಗೆ ಅಭ್ಯಾಸ ಆಗಿ ಹೋಗಿದೆ. ಈಗ ಇದೆಲ್ಲ ಸರಿ ಆಯ್ತು ಸ್ವಲ್ಪ. ಸ್ವಲ್ಪ ಖುಷಿಯಾಗಿದ್ದಾರೆ. ಆದ್ರೆ ಎಂತ ಮಾಡುದು ನೋಡಿ. ಇಲ್ಲಿ ನೋಡಿ ಕಲ್ಲೇರಿ ಪೇಟೆ. ಇದು ಪೇಟೆಯಲ್ಲಿರುವ ಗುಂಡಿ. ಎಲ್ಲ ಖುಷಿಯ ಗುಂಡಿ. ಇದು ಪೇಟೆ ಗುಂಡಿ. ಅಲ್ಲಿ ಕೆಲವೊಂದು ಗುಂಡಿಗಳು ಕೆಲವಷ್ಟೇ. ಮತ್ತೆ ನೋಡಿ ಇದೊಂದು ಚಿಕ್ಕದ ಗುಂಡಿ. ದೊಡ್ಡದು ಅಂತ ಹೇಳಿದ್ರೆ ಎಲ್ಲ ಬೈದಾರು ಯಾರಾದ್ರು. ಹಾಗೆ ನೋಡಿ ಇಲ್ಲೆಲ್ಲ ಒಂದೊಂದು ಉಂಟಾಯ್ತಾ, ಗುಂಡಿ ಎಂದು ಕರೆಯಬಹುದಾದ ಗುಂಡಿಗಳು. ಯಾಕೆಂದ್ರೆ ಇದು ಹೆದ್ದಾರಿ. ಕಾರಿನ ಪಾರ್ಟ್ಗಳು ಸೌಂಡ್ ಮಾಡೋದು ಕೇಳ್ತಾ ಉಂಟಾ ನಿಮಗೆ? ಇದು ವಾಸ್ತವ. ನೋಡಿ ಇಲ್ಲಿ ನಿಮಗೆ ಅದೇ ಸ್ವಾಗತಂ ಸುಸ್ವಾಗತಂ ನೋಡಿ. ನೋಡಿ ಒಳ್ಳೇದಾಗ್ತದಲ್ಲ.
ಎಂತದು ಗುಂಡಿ, ಇದು ಗುಂಡಿ ನಮ್ಮದು ನೋಡಿ. ಕುಪ್ಪೆಟಿಗೆ ಸುಸ್ವಾಗತ. ಇಂಗು ಗುಂಡಿ ಅಲ್ಲ, ಇಂಗು ಗುಂಡಿಗಿಂತ ಕಡೆ. ಇಂಗು ಗುಂಡಿ, ಇಂಗು ಗುಂಡಿ, ಇದು ಇಂಗು ಗುಂಡಿ ಅಲ್ಲ ನೋಡಿ. ಆ ಕಡೆ ಬಂತಲ್ಲ ಕುಪ್ಪೆಟಿಯಲ್ಲೆಲ್ಲ ರೆಡಿ ಆಗಿತ್ತು. ಈಗ ಮತ್ತೆ ಕುಪ್ಪೆಟ್ಟಿಯಲ್ಲಿ ಸಹ ಹಾಗೆ ಬೃಹತ್ ಆಕಾರದ ಗುಂಡಿಗಳು ನೋಡಿ. ಆಯ್ಸ ಬಸ್ ಇಲ್ಲಿ ನಿಲ್ಲಿಸುವ, ಇಲ್ಲಿ ಸ್ವಲ್ಪ ಜನಗಳ ಹತ್ರ ಕೇಳುವ. ಕುಪ್ಪೆಟ್ಟಿಯ ಪೇಟೆಯಲ್ಲಿದ್ದೇವೆ ನೋಡಿ. ಎಲ್ಲ ಕುಪ್ಪೆಟ್ಟಿಯ ಪೇಟೆ ಎಲ್ಲ ಜಬರ್ದಸ್ತ್ ಆಗಿ ಮೊನ್ನೆ ರೆಡಿ ಆಗಿತ್ತು ರೋಡು. ಇವತ್ತು ಆ ರೋಡ್ ನೋಡುವ ಅಂತ ಬಂದೆವು ನೋಡಿ. ಇದು ಮೊನ್ನೆ ಜಬರ್ದಸ್ತ್ ಆಗಿ ರೆಡಿ ಆದಂತ ರೋಡಿನ ಒಂದು ಕತೆ. ನೋಡಿ ಜಬರ್ದಸ್ತ್ ಆಗಿ ರೆಡಿ ಆದಂತ ರೋಡು ನಿಮಗೆ ತೋರಿಸ್ತಾ ಇದ್ದೀವಿ. ಸರ್ ಎಂಚ ಉಂಡು? ನಮಸ್ತೆ ಸರ್. ಎಂಚಿನ ಪನ್ಪಣ ಮಲ್ಲೆಗೆ ನಮ್ಮ ಹಲೇಜಿರ್ದು ಸಾಧಾರಣ ಉಬಾರ್ ಉಂಟಾಗ ಓಪುಲೆಕ ನೆಜ್ಜಿ ಪಂಡ ಬೆಂದಿನೇನು ಪೂರ ಗೇರೇಜಿಗೆ ಪಾಡ್ರೆ. ಗೇರೇಜಿಗ್ಲ ಅಲ್ಪ ಪೋಂಡಲ್ಲ ರಶ್, ಗೇರೇಜ್ ಅಲ್ಪ ಪೋಂಡಲ್ಲ ರಶ್ ಪಂಡ ಪೂರ ಗಾಡಿಲಿ ಇಂಚೆನೆ ಅಲ್ಪ ಕುಪ್ಪೆಟ್ಟಿಡು ಗುಂಡಿ ಹೆಜ್ಜೆ ಗುಂಡಿ ಪಂಡ ಪಾಡ್ದೆ ರಾಣಿ ಒಂಜಿ ತಾತ್ಕಾಲಿಕ ಲೆಕ್ಕ ಪಾಡ್ದಿನ ಪಂಡ ಜನಕ್ಲಿನ್ ಮಂಗೆ ಅಲ್ಪೆರನೆ ಪಂಡ ಅಲ್ಪರ್ದ ತೂನ ಬಾರಿ ಶೋಕುಂಡು. ಒಂಜಿ ಬರ್ಸ ಬಣ್ಣಗ ಪೋತಾಂಡ್ರಿ ಮೈ ಒಂಜೇ ಬರ್ಸ ಸುರುತ ಒಂಜಿ ವರ್ಷ ಪೋತುಂಡು. ಮೈನ್ ಎಂಚ ಬಣ್ಣಂಡ ಬಾಕಿ ಜನ ದಾಲತ್ತಂದ ಮಲ್ಲ ಗಾಡಿ ಮಣ್ಣದ ಒಂಜಿ ಗಾಡಿ ಬೆದರದ ಮತ್ತ ಗಾಡಿ ಬರ್ಪುಂಡು 30 ಟನ್ 35-40 ಟನ್ನದ ಗಾಡಿ. ಆ ಗಾಡಿ ಬರ್ತದೇ ಇಂಚ ಆಪುಣ ಅವೇನಂಜಿ ಉಂತವನಂಚಿನ ವ್ಯವಸ್ಥೆಯನ್ನು ಮಲ್ಪೊಡು ಅಂತ ಕೇಳ ಇನ್ನು ಏರ್ಲ ಒಂಜಿ ಪ್ರತಿಭಟನೆ ಇತ್ತ ಬಗ್ಗೆ ಏರ್ಲ ಮಲ್ಪುಜೇರು ಮಾರ್ಗ ಹಾಳಾತನದು ಮಾತ್ರ ಪ್ರತಿಭಟನೆ ಮಲ್ಪೇರು. ಆ ಗಾಡಿ ಬರ್ಪನ ಲೆಕ್ಕ ನಿಜವಾಗ್ಲೂ ಆ ಗಾಡಿ ಐಕು ಒವೇ ಒಂಜಿ ರಸ್ತೆಗೆ ಈತೇ ಟನ್ದ ಒಂಜಿಗೆ ಪೋಡು ಮಲ್ಪನ ಉಂಡು. ಆಂಡ ಲೆಕ್ಕದ ಹೆಚ್ಚಿಗೆ 35-40 ಟನ್ನದ ಆತ ಒಂಜಿ ಗಾಡಿಲಿ ಪೋಪುನ ತೂನಾಗ ಇತ್ತೆ ಒಂಜಿ 2 ದಿನ ಇಂಚಿ ಪದ ಪೋಪುನ ಒಂತೆ ಕಮ್ಮಿ ಅಲ್ಪ ಸಂಕಲ ಪೋತುಂಡು. ಈ ಎಂಕಲ್ನ ಈ ಮುಪ್ಪದ ಸಂಕಲ ಒಂತೆ ಡ್ಯಾಮೇಜ್ ಬತ್ತುಂಡು ಗಡಗಡ ಗದ್ದುಂಡು. ಉಬಾರ್ದಲ್ಲ ಅಂಚೆನ ಸಂಕ ಪೋತುಂಡುಲ ಬರಂದ ಲೆಕ್ಕದ ಮಲ್ತಿರದ ಅಧಿಕಾರನಕ್ಲು ಇಜ್ಜಿನ ವಾದಿ ಅಂದ ಅವು ಎಂಚ ಎಂಚ ಸರ್ ಮುಲ್ಪದ ಅಲ್ಪ ಗುಂಡಿ ಮುಲ್ಪದಂಜಿ ರಿಕ್ಷಾದಾರೆ ಪಲ್ಟಿ ಅದು ಅರಿಕೆ ಕೊಡ್ತೀವಿ ಆರೆ ಡ್ರೈವರ್ ರಿಕ್ಷಾದ ಬಲ್ಟಿ ಅದು ಕೈಗೆ ಬರುವಂತ ಬೆಟ್ಟ ಬೇಂಡೇಜೂರ ವಾರ್ದುನಾರೆ ಒಂಜಿ ಗಂಡು ಇತ್ತೆ 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 ಪೋಯಿನ ಪಂಡ ಬೆನ್ನೋಡತ್ತ ಬೆನ್ನಂದೆ ಇಲ್ಲಲೆ ಕೊಂಡ ಆಪುಜಾತ ಎಂಕ್ಲೆಗ್ ಬೆಂದಿದೆ ಕಂತು ಗಿಂತು ಪೂರ ಕಟ್ಟೋಡತ್ರೆ ಬೇತೆದಾಲ ತೋಟ ಇತ್ತಿನಾಗ್ಲಿ ಏರ್ಲೆಜ್ಜರಿ ಈ ರಿಕ್ಷಾಡ್ ಪೂರ ಬೆಂದಿದೆ ಎಂಕಲಾತೆ ಅತ್ತು ಮಾತೇರ್ಲ ನೆಟ್ ಇತ್ತಿನಾಗ್ಲಿ ಏರ್ಲ ತೋಟ ಇತ್ತಿನಾಗ್ಲಿ ಎಜ್ಜಿ ಕೊಂಡ ಓಲು ಕೊಂಡ ಚಕ್ ಮಾಡ್ದಲ್ಲ ಎಂಕ್ಲೆಗ್ ಬೆಂದಿದೆ ಅವಡು ನನ್ನ ಗಾಡಿ ಪೂರಾಡಿ ಇಂಚಿನ ಅಲ್ಲ ಇನ್ನು ರಿಪೇರಿ ತಕ್ಕ ಮಾಡ್ತಾನ ರಿಪೇರಿ ಮಾಡ್ತದಲ್ಲ ಎಂಕ್ಲೆಗ್ ಬೆಂದಿದೆ ಅವಡು ಆಯ್ತಾ ಬೆಂಡ್ರೆ ಇತ್ತೆ ಒಲ ಒಂಜಿ 30 ರೂಪಾಯಿದ ಬಾಡಿಗೆ ಹೋಯ್ರು ಪುರಾಣಿ ರಿಕ್ಷಾಡ್ ಬಲ್ಟಿ ಸರ್ ಇತ್ತೆ ಓಲು ಬಾರಿ ಕಷ್ಟ ಆಪುನ ಗುಂಡಿ ಕಷ್ಟ ಅಂಡ ಪಿಲ್ಲಿ ಹುಡ್ದು ಬರುಟ್ಟ ಫುಲ್ಲು ಒಂಜೆ ಲೆಕ್ಕ ಆತನು ಓಲ್ಲ ಓಪ್ ಲೆಕ್ಕ ಇಜ್ಜಿ ಕರಾಡೂರ ಫುಲ್ಲು ಎಂಚ ಐತೆ ಏತ್ ಖರ್ಚು ಬುರುಂಡು ಗ್ಯಾರೇಜ್ ಬೆಂದನಪುರ ಗ್ಯಾರೇಜಿಗೆ ಬೆಂದನ ಗ್ಯಾರೇಜಿಗೆ ಒಬ್ಬರು ಹೋದ ಹೊತ್ತನ ಒಬ್ಬರು ಬಾಡಿಗೆ ಡಬಲ್ ಇಲ್ಲ ಅಲ್ಲಿ ನೆನಪಿದ್ದೀರಾ ಅಲ್ಲಿ ನೆರ್ಪೇರು ಕಾಸು ಗೆಂಜರಿ ಏನ್ ಬೇರೆ ಗ್ಯಾರೇಜ್ ಗ್ಯಾರೇಜ್ ಮನೋಡತ್ತೆ ಅಂಚನೆ ಮನೋಡತ್ತೆ ಎಂದು ವಾಸ್ತವ ಪರಿಸ್ಥಿತಿ ಸ್ವಲ್ಪ ಪೂರ ಗುಂಡಿ ಇದು ವಾಸ್ತವ ಪರಿಸ್ಥಿತಿ. ಪೂರ ಪಾತಿರ್ದೇರಿ ಈರು ಬೂರ್ದರ್ಗೆ ಅಂತ ಬೂರ್ದಂದ ಸರ್ ರೋಡ್ ಸರಿ ಇಜ್ಜಿ ಅಲ್ಪ ಅಲ್ಪ ಗುಂಡಿ ಆತದೆ ಓಡೆ ಬೆಟ್ಟಾದ್ರೆ ಓಡಿ ಕೆಟ್ಟದ ಒಂದು ಪೂರ ಅಂಚನೆ ತಾಗಿನ ಇಂದು ಪೂರ ತುಲಿ ತಾಗಿದ್ರೆ ಮೂಲು ತಾಗಿದ್ದು ಓ ಮೂಲು ತಾಗಿದ್ದು ಓ ರಾಮ ಗಾಡಿ ಅಡಿಟ್ಟು ಬೆರೀತೀರಿ ಓ ಗಾಡಿ ಅಡಿಟ್ಟು ಹುಣಸೆ ಆಟದ ಅಲ್ಪ ಗುಂಡಿ ಉಂಡತ್ತೆ ಮಲ್ಲ ಆ ಗುಂಡಿ ಬಣ್ಣಾಗ ಬರ್ಸವರ ಇತ್ತು ಜೋರು ಗುಂಡಿ ಗೊತ್ತಾ ಅಂದ್ರೆ ಬ್ರೇಕ್ ವಾಡ್ನಿ ಸಡನ್ ಗಾಡಿ ಉಂದಾಂಡು ಗಾಡಿ 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 ಪಂಡಾತ್ತಿ ಗಾಡಿ ರಟ್ಟಿನಿ ಗಾಡಿ ಅವು ಗಂಚ ಗಾಡಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಅದು ಇಜ್ಜಂಡು ಟ್ರೀಟ್ಮೆಂಟ್ ಎಂಚ ಗುಂಡಿ ಎಂಚ ಗುಂಡಿ ಮಲ್ಲ ಗುಂಡಿ ಅವು ಇದೈಕ್ ಪಾಡ್ದೇದ ಆಯ್ತು 4 ಅಡಿಗೆ ಎಷ್ಟು ಮಾಡ್ತೀರಿ ಆಡ್ತಿ ಮಲ್ಲ ಗುಂಡಿ ಆದಿತ್ತು ನಾವು ಸ್ವಲ್ಪ. ಇದು ಕುಪ್ಪೆಟ್ಟಿಯ ಜನರ ಮಾತು.
ನೋಡಿ ಅವ್ರು ಏನು ಹೇಳಿದ್ರು ಅವ್ರ ಹತ್ರನೇ ಕೇಳಿದ್ರು, ಅವರು ಮಾತಾ ನೀವೇ ಕೇಳಿದಿರಿ. ನೋಡಿ ಇಲ್ಲಿ ಗುಂಡಿ ನೋಡಿ, ಅಪ್ಪ ನೋಡಿ ಇಲ್ಲಿನ ವಾಸ್ತವ ಪರಿಸ್ಥಿತಿ ಇದು ತೋರಿಸ್ಬೇಕು ನಿಮಗೆ. ಹಲೇಜಿಯ ಗುಂಡಿ ನೋಡಿ ಹೇಗೆ ನಮ್ಮ ರಸ್ತೆಯ ದುರವಸ್ಥೆ ನೋಡಿ. ಇದು ಸಹ ಅಷ್ಟೇ, ಎಲ್ಲ ಆ ಕಡೆ ಬದಿಯಲ್ಲಿ ಹೋಗುದು ಕತೆ. ಇಂದಿನ ಗುಂಡಿಗಳೇ ನಾಳೆಯ ದೊಡ್ಡ ಗುಂಡಿಗಳಾಗುವ ಲಕ್ಷಣ ನೋಡಿ. ಇದರಲ್ಲಿ ಚಿಕ್ಕ ಚಿಕ್ಕ ಗುಂಡಿಯಾಗಿ ಆರಂಭ, ಈಗ ದೊಡ್ಡ ಗುಂಡಿಯಾಗಿ ಮೇಲ್ದರ್ಜೆಗೇರಿದೆ ನೋಡಿ. ಪ್ರಮೋಷನ್ ಆಗಿದೆ ಎಲ್ಲರಿಗೂ. ಎಸ್, ಇದು ಕಂಪ್ಲೀಟ್ ಆಗಿ ನಾವು ಹೊಂಡಗುಂಡಿಯ ರಸ್ತೆಯನ್ನ ದಾಟಿ ಬರ್ತಾ ಇದ್ದೇವೆ ಅನ್ನೋದಕ್ಕೆ ಉದಾಹರಣೆ ನೋಡಿ. ಆದರೂ ಇಲ್ಲಿ ಸಹ ಉಂಟು ಚಿಕ್ಕ ಚಿಕ್ಕದು, ಇದನ್ನೆಲ್ಲ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ ನೋಡಿ. ಇದೆಲ್ಲ ನಾಳೆಯ ದೊಡ್ಡ ಗುಂಡಿಗಳಾಗುವ ಲಕ್ಷಣ ನೋಡಿ, ಎಲ್ಲ ಉಂಟು. ಆ ದೊಡ್ಡ ಗುಂಡಿಗಳಾದಾಗ ಮತ್ತೆ ಅದನ್ನು ವರದಿ ಮಾಡುವ, ಯಾಕಂತಂದ್ರೆ ಹಾಗೆ ಆಗ್ತದೆ ಅನ್ನುವಂಥ ನಂಬಿಕೆಯಲ್ಲಿ ನೋಡಿ. ಇಲ್ಲಿಂದ ನಂತರ ಜಬ ಐಸ ರೋಡ್, ಯಾಕಂತಂದ್ರೆ ಇದು ಸ್ಪರ್ ರಸ್ತೆಯ ಅಡಿಯಲ್ಲಿ ಕೇಂದ್ರ ಸರ್ಕಾರ ಮಾಡಿದಂತಹ ರಸ್ತೆ ಅಭಿವೃದ್ಧಿ, ಕೇಂದ್ರೀಯ ರಸ್ತೆ ಮೂಲ ಸೌಕರ್ಯ ನಿಧಿ ಯೋಜನೆಯ ಅಡಿಯಲ್ಲಿ ಇದನ್ನ ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ. ಇಲ್ಲಿಂದ ತುಂಬಾ ಚೆನ್ನಾಗಿ ಗುರುವಾಯನಕೆರೆ ತನಕ ವೇಗವಾಗಿ ಹೋಗ್ಲಿಕ್ಕೆ ಆಗ್ತದೆ. ಆದರೆ ಇಲ್ಲಿಯ ತನಕ ಬರುವಂತಹ ನರಕ ಯಾತನೆ ಮಾತ್ರ ಯಾರಿಗೂ ಬೇಡ. ರಾಜ್ಯ ಸರ್ಕಾರಕ್ಕೆ, ಶಾಸಕ ಹರೀಶ್ ಪೂಂಜರಿಗೆ ನಾವು ಪ್ರೀತಿಯ ಮನವಿ ಮಾಡುದು, ದಯವಿಟ್ಟು ಇದನ್ನು ಆದಷ್ಟು ಬೇಗ ಸರಿ ಮಾಡಿಸಿಕೊಡಿ. ಯಾಕೆಂತಂದ್ರೆ ನಿತ್ಯ ಬರುವವರು, ಇಲ್ಲಿ ಓಡಾಡುವವರು ನರಕ ಯಾತನೆಯನ್ನ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮಗೆ ಈ ರೀತಿಯ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಿಕೊಡಿ ಅಂತ ವಿನಂತಿ ಮಾಡ್ತಾರೆ. ಯಾಕಂದ್ರೆ ಇದೀಗ ನೋಡಿ, ಉದಾಹರಣೆಯ ರೂಪದಲ್ಲಿ ಚಂದ ಇದೆ, ರಸ್ತೆ ಚೆನ್ನಾಗಿದೆ, ಬಹಳ ನೀಟ್ ಇದೆ. ಆದ್ರಿಂದ ಇಂತಹ ರಸ್ತೆಯನ್ನೇ ಇನ್ನು ಮುಂದೆ ಅಂದ್ರೆ ಪಿಲಿಗೂಡಿನಿಂದ ಉಪ್ಪಿನಂಗಡಿ ತನಕ ನಿರ್ಮಾಣ ಮಾಡಿಕೊಡಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸುತ್ತೆ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಅಶ್ವಥ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೋಲ, ಸುದ್ದಿ ನ್ಯೂಸ್, ಪಿಲಿಗೂಡು.